ಇದೀಗ ಸುದ್ದಿಯ ವಿವರ. ದಿನಸಿ ಸಾಮಗ್ರಿ ಹಾಗೂ ಬೀಡಿ ಬ್ರೆಂಚ್ ಹೊಂದಿದ್ದ ಅಂಗಡಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದ ಘಟನೆ ವಿಟ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯ ವೀರಕಂಬದಲ್ಲಿ ನಡೆದಿದೆ. ವೀರಕಂಬ ಗ್ರಾಮ ಪಂಚಾಯತ್ ಕಟ್ಟಡದ ಮುಂಭಾಗ ಇರುವ ಅಬ್ದುಲ್ ಹಮೀದ್ ಎಂಬುವರಿಗೆ ಸೇರಿದ ಅಂಗಡಿ ಇದಾಗಿದೆ. ಅಂಗಡಿ ಮನೆಗೆ ತಾಗಿಕೊಂಡಿರುವುದರಿಂದ ಮನೆಯ ಮಹಡಿಯ ಮೇಲ್ಛಾವಣಿಗೆ ಕೂಡ ಬೆಂಕಿ ತಗುಲಿ ಅಪಾರ ಹಾನಿ ಉಂಟಾಗಿದೆ. ರಾತ್ರಿ ಸುಮಾರು 9:30 ವೇಳೆಗೆ ಬೆಂಕಿ ತಗುಲಿದ್ದು ಅಂಗಡಿಯೊಳಗಿದ್ದ ರೆಫ್ರಿಜಿರೇಟರ್ ಸಹಿತ ದಿನಸಿ ಸಾಮಗ್ರಿ, ಬೀಡಿಗೆ ಸಂಬಂಧಿಸಿದ ವಸ್ತುಗಳೆಲ್ಲವೂ ಸುಟ್ಟು ಕರಕಲಾಗಿವೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ತಗುಲಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ಬಂಟ್ವಾಳ ಅಗ್ನಿಶಾಮಕ ದಳದ 2 ವಾಹನದ ಸಿಬ್ಬಂದಿಗಳು ಹಾಗೂ ಸ್ಥಳೀಯರು ಸೇರಿ ಬೆಂಕಿ ನಂದಿಸುತ್ತಿದ್ದು ಹೆಚ್ಚಿನ ಅವಘಡವನ್ನು ತಪ್ಪಿಸಿದ್ದಾರೆ. ವಿಟ್ಲ ಠಾಣೆ ಎಸ್ಐ ವಿನೋದ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.